ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಾಗನಾಯಕನಹಟ್ಟಿಗೆ ಹೋಗುವ ರಸ್ತೆ ತೀರಾ ಅಸ್ತವ್ಯಸ್ತಗೊಂಡು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಹ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದರೂ ಸಂಬಂಧಪಟ್ಟ ವಾರ್ಡ್ನ ನಗರಸಭೆ ಸದಸ್ಯರು ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗನಾಯಕನಹಟ್ಟಿಗೆ ಹೋಗುವ ರಸ್ತೆ ಮಾತ್ರವಲ್ಲದೆ ಹಿರಿಯೂರು ತಾಲೂಕಿನ ಪ್ರಖ್ಯಾತಿ ಪಡೆದಿರುವ ಹಳೆ ಕಡಲೆಕಾಯಿ ಮಂಡಿಯ ಒಳಗಡೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳು ನಡೆಯುವ ಸ್ಥಳವಾಗಿದ್ದು ಇಲ್ಲಿನ ಕ್ರೀಡಾಂಗಣವು ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಇನ್ನು ಕ್ರೀಡಾಂಗಣದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಿದ್ದರೂ ಬೀದಿ ಬದಿ ವ್ಯಾಪಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಿರಿಯೂರು ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎನ್ನುವ ಆಕ್ರೋಶಗಳು ಕೇಳಿಬಂದಿವೆ. ವ್ಯಾಪಾರಸ್ಥರಿಗೆ ಪ್ಲಾಸ್ಟಿಕ್ ಅಲ್ಲಲ್ಲಿ ಹಾಕುತ್ತಿದ್ದಾರೆ. ಇದರಿಂದಾಗಿ ನಾನಾ ರೋಗಗಳಿಗೆ ಆಹ್ವಾನ ನೀಡಿದಂತಾಗಿದೆ. ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಪರಿಣಾಮ ನಡೆಯುತ್ತಾ ಖರೀದಿ ಮಾಡಬೇಕಾದ ದುಸ್ಥಿತಿ. ಎಲ್ಲ ಬೀದಿ ಬದಿ ವ್ಯಾಪಾರ ಸಭೆ ಸರ್ವ ಋತುಗಳಲ್ಲಿ ಸಂತೆ ಸುಗಮವಾಗಿ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮಂತಹ ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಬದಿಯಲ್ಲಿ ದಿನದಿಂದ ದಿನ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸುವ ಪರಿಸ್ಥಿತಿ ಉಂಟಾಗಿದೆ. ಆದರೂ ನಗರಸಭೆಯ ಅಧಿಕಾರಿಗಳು, ಅಧ್ಯಕ್ಷರು, ಆಡಳಿತಾಧಿಕಾರಿಗಳು ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರ ಗೋಳನ್ನು ಕೇಳುವವರೇ ದಿಕ್ಕಿಲ್ಲದಂತಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ನಗರಸಭೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಯಾವುದೇ ರೀತಿಯಲ್ಲೂ ಸಹ ಸ್ಪಂದಿಸುತ್ತಿಲ್ಲ ಎಂದು ನಮ್ಮ ತುಮಕೂರು ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರು ನೋವು ತೋಡಿಕೊಂಡರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ನಾನು 3 ರೂಪಾಯಿ ಜಗತಿ ಕೊಟ್ಟಿದ್ದೀನಿ. 3 ರೂಪಾಯಿ ಜಗತಿ ಬೇರೆ ಜಾಗ ಕಡೆಗೆ ಹೋಗೋಣ, ಬೇರೆ ಜಾಗ ಕಡೆಗೆ ಹೋಗೋಣ. ಅದು ಅಂಗಡಿ ನಾನು ಗಾಡಿನೇ ಹಾಕ್ಬೇಡ ಮಾಡ್ಕೊಂಡ್ಬಂದ್ರೆ ಮಾಡ್ಬೇಕು ಅಲ್ಲಣ್ಣ. ಈಗ ಅವ್ರ ಅಂಗಡಿ ಪ್ರಾಬ್ಲಮ್ ಆಗದೆ ಅಣ್ಣ, ಅಂಗಡಿ ಪ್ರಾಬ್ಲಮ್ ಆಗುತ್ತೆ, ಅಂಗಡಿ ಪ್ರಾಬ್ಲಮ್ ಆಗುತ್ತೆ. ನಾನು ಅವ್ರ ಅಂಗಡಿ ಮುಂದೆ ಹಾಕಕ್ ಬರಲ್ಲ. ನಾನು ಮತ್ತೆ ನಾನು ಇಲ್ಲೇ ಹಾಕ್ತೀನಿ ಅಂತ ಹೇಳ್ತೀನಲ್ಲ. ಅಲ್ಲ ಮತ್ತೆ ನಾನು ಹಾಕ್ತೀನಿ ಅಂತ ಹೇಳ್ತೀನಲ್ಲ ಅಣ್ಣ. ಒಳಗಡೆ ಕ್ರಿಕೆಟ್ ಆಗೈತೆ ಸರಿನಾ, ಅಲ್ಲಿ ಜಾಗಿಲ್ಲ ನಮಗೆ. ಇಲ್ಲಿ ಮೊದಲಿಂದ ನಾನು ಹಾಕ್ತಿದ್ದೆ, ಇಲ್ಲಿಂದ ಒಳಗಡೆ ಹಾಕ್ತಿದ್ದಾರೆ. ಈಗ ಐಟಮ್ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಗಾಡಿ ಎಲ್ಲ ಹಾಕ್ಬೇಕಣ್ಣ. ಈಗ ಇಷ್ಟು ಒಳಗಡೆ ಆಗ್ತಿದ್ದೆ, ಒಳಗೆ ಕ್ರಿಕೆಟ್ ಆಡ್ತಾರೋ ಜಾಗಿಲ್ಲ. ನಾನೇನು ಇಲ್ಲಿ ಪರ್ಮನೆಂಟ್ ಆಗಿ ಕೇಳ್ತಿಲ್ಲ. 4 ದಿವಸ ಅಷ್ಟೇ ನಾನು ಕೇಳ್ತಾ ಇರೋದು. 4 ದಿವಸ ಬಿಡ್ಕೊಡ್ರಿ. ಈಗ ಈಗ ಹಿರಿಯೂರು ನಗರಸಭೆಗೆ ದುಡ್ಡು ಕಟ್ತಿದ್ದೀವಿ ಅಣ್ಣ. ಎಷ್ಟು ಕಟ್ತಿದ್ದೀರಾ? ದಿನ 30 ರೂಪಾಯಿ ಜಗತಿ. 14 ಲಕ್ಷ ರೂಪಾಯಿ ಹರಾಜ್ ಕೂಗಿರೋದು 20 ರೂಪಾಯಿ ಇದ್ದಿದ್ದು. ಈಗ 14 ಲಕ್ಷ ರೂಪಾಯಿ ಹರಾಜ್ ಕೂಗಿರೋದು, ಕಟ್ತಿರೋದು 30 ರೂಪಾಯಿ ನಾನು. ಈಗ ನಾನು ಇಲ್ಲಿ ಪರ್ಮನೆಂಟ್ ನಾನು ಹಾಕ್ತಿರೋದು, ನಾನು ಇಲ್ಲೇ ಹಾಕ್ತಿದ್ದೆ. ಯಾರನ್ನ ಹಾಕಿಲ್ಲ ಅಂತ ಹೇಳ್ಬಿಡ್ಲಿ, ನಾನು ಇಲ್ಲಿ ಗಾಡಿ ಹಾಕಲ್ಲ. ಇಲ್ಲಿ ಯಾರಾದ್ರೂ ಒಬ್ರು ನೀನ್ ಈ ಜಾಗದಾಗ ಹಾಕ್ತಿದ್ದೆ ಅಂತ ಹೇಳಿದ್ರೆ ಹಾಕಲ್ಲ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.